ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂನಲ್ಲಿ ಏಪ್ರಿಲ್ 16ರಂದು ಶ್ರೀಮದ್ ರಾಮಾಯಣ ಮಹಾಯಜ್ಞ ಶ್ರೀ ಹನುಮೋತ್ಸವ ಕಾರ್ಯಕ್ರಮ ನಡೆಯಿತು. ವೇದಮೂರ್ತಿ ಕರೋಮೂಲೆ ಚಂದ್ರಶೇಖರ ಉಪಾಧ್ಯಾಯ ಪೌರೋಹಿತ್ಯದಲ್ಲಿ ಶ್ರೀಮದ್ ರಾಮಾಯಣ ಮಹಾಯಜ್ಞ ಶ್ರೀ ಹನುಮೋತ್ಸವ ಕಾರ್ಯಕ್ರಮಗಳು ನಡೆಯಿತು. ಬೆಳಗ್ಗೆ ಭಗವನ್ನಾಮ ಸಂಕೀರ್ತನ, ಮಂಗಳ, ಮಹಾಮಂಗಳಾರತಿ, ಪ್ರಸಾದ ವಿತರಣೆ, ಮಹಾಗಣಪತಿ ಹೋಮ, ನಂತರ ಶ್ರೀಮದ್ ರಾಮಾಯಣ ಮಹಾಯಜ್ಞ ಆರಂಭಗೊಂಡಿತು. ಬಳಿಕ ನಾಗದೇವರಿಗೆ ಪಂಚಾಮೃತ ಅಭಿಷೇಕ ನಡೆಯಿತು. ಮಧ್ಯಾಹ್ನ ಶ್ರೀಮದ್ ರಾಮಾಯಣ ಮಹಾಯಜ್ಞದ ಪೂರ್ಣಾಹುತಿ, ಮಹಾಪೂಜೆ, ಪ್ರಸಾದ ವಿತರಣೆ, ಮಹಾ ಅನ್ನ ಸಂತರ್ಪಣೆ ನಡೆಯಿತು. ರಾತ್ರಿ ಶ್ರೀ ಹನುಮದ್ವೈತ ಪೂಜೆ, ವಿಶೇಷ ಬೆಳ್ಳಿ ರಥೋತ್ಸವ, ಉಯ್ಯಾಲೆ ಸೇವೆ ನಡೆಯಿತು. ಇದೇ ವೇಳೆ ನಡೆದ ಧಾರ್ಮಿಕ ಸಭೆಯಲ್ಲಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಶ್ರೀ ಗುರುದೇವಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿದರು. ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಹಿತವಚನ ಹೇಳಿದರು. ನಾವೆಲ್ಲ ಆಧ್ಯಾತ್ಮಿಗಳಾಗುವಂತ ಸಂಕಲ್ಪ ಮಾಡಿದಾಗ ಆತ್ಮಾವತ್ ಸರ್ವಭೂತಾನಿ ಎಲ್ಲರಲ್ಲೂ ಅದನ್ನು ಕಂಡುಕೊಳ್ಳುವ ವ್ಯವಸ್ಥೆ ಆದಾಗ ನಮ್ಮಲ್ಲಿ ರಾಗ ದ್ವೇಷಗಳಿಗೆ ಎಡೆ ಇರುವುದಿಲ್ಲ. ಅಲ್ಲಿ ಪ್ರೀತಿ ಭಾವಗಳು ನಮ್ಮ ಹೃದಯದಲ್ಲಿ ಹುಟ್ಟುಬರ್ತವೆ. ಇವತ್ತು ಭಜನೆಯನ್ನು ಮಾಡುವಂಥ ಉದ್ದೇಶವೂ ಅಷ್ಟೇ. ಅರ್ಥೈಸಿಕೊಂಡು ಭಜನೆಯನ್ನು ಮಾಡಿದಾಗ ಮಾತ್ರ ಅದು ನಮಗೆ ಅನುಕೂಲ ಆಗ್ತದೆ. ಹೇಳ್ತಾರೆ, ಹರಿಯ ಮೆಚ್ಚಿಸಬಹುದು, ಹರನ ಮೆಚ್ಚಿಸಬಹುದು, ನರನ ಮೆಚ್ಚಿಸಬಹುದೇ. ಈ ಹರಿಯನ್ನು ಮೆಚ್ಚಿಸಬಹುದು, ಮೆಚ್ಚಿಸ್ತಾರೆ. ಈ ನರನನ್ನು ಮೆಚ್ಚಿಸಿದ ಹೇಗೆ? ಒಂದಲ್ಲಾದ್ರೆ ಒಂದಲ್ಲಾದ್ರೆ ಇನ್ನೊಂದು ಕೇಳ್ತಾ ಮುಗಿಲಿಕ್ಕಿಲ್ಲ. ಆದ್ದರಿಂದ ನಮ್ಮ ಬೇಡಿಕೆಗಳಿಗೆ ಸ್ವಲ್ಪ ನಾವು ಕಡಿಮೆ ಆಗ್ತೇವೆ. ಆ ಬೇಕುಗಳಿಗೆ ಬ್ರೇಕ್ ಹಾಕಿದಾಗ ಸ್ವಲ್ಪ ಶಾಂತಿ, ನೆಮ್ಮದಿ ಸಿಗ್ತದೆ. ಅತಿಯಾದುದನ್ನು ನಾವು ಬಯಸುವುದರಿಂದ ನಮಗೆ ಆಪತ್ತು. ಹೌದಲ್ವಂತ ಹೆಚ್ಚಿಗೆ ಅದನ್ನು ಗಳಿಸಬೇಕು ಎನ್ನುವಂಥದ್ದು ನಮ್ಮಲ್ಲಿ ಮನೋವಾಂಛೆ ಇದ್ದರೆ ಏನಾಯ್ತು, ದಾರಿ ತಪ್ಪಿಸಿರ್ತದೆ. ಶ್ರೀಧಾಮ ಮಾಡಿಲ ಮಹಾಲಕ್ಷ್ಮಿ ಕ್ಷೇತ್ರದ ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಿ, ಒಡಿಯೂರು ಶ್ರೀಗಳು ಅವಿರತವಾಗಿ ಸಮಾಜದ ಬಗ್ಗೆ ಚಿಂತಿಸಿ ಗ್ರಾಮ ವಿಕಾಸ ಯೋಜನೆ ಮೂಲಕ ಸ್ವಾಭಿಮಾನಿ ಬದುಕಿಗೆ ಪ್ರೇರಣೆಯಾಗಿದ್ದಾರೆ. ಸಂತಶ್ರೇಷ್ಠರ ಅಮೃತಧಾರೆ ಕ್ಷೇತ್ರದಲ್ಲಿ ಹರಿದಿದೆ ಎಂದರು. ಶ್ರೀ ಅಯೋಧ್ಯೆಯಲ್ಲಿ ಮರ್ಯಾದಾ ಪುರುಷೋತ್ತಮನ ರಾಮ ಮಂದಿರ ನಿರ್ಮಾಣಕ್ಕೆ ಶಕ್ತಿಯೇ ಇವತ್ತು ಆಂಜನೇಯ. ಯಾಕಂತ ಹೇಳಿದ್ರೆ 500 ವರ್ಷಗಳ ಇತಿಹಾಸದಲ್ಲಿ ನಾವೆಲ್ಲ 500 ವರ್ಷಗಳಲ್ಲಿ ಆಗದಂತ ಕೆಲಸ ನಮ್ಮ ಕಾಲಕ್ಕೆ ಒಡಿಯೂರು ಸಂಸ್ಥಾನದಲ್ಲಿ ವೀರಾಂಜನೆಯ ಆರಾಧನೆ ಬೆಳಗಿದಂತ ರೀತಿಯಲ್ಲಿ ಎಷ್ಟೋ ಕಲ್ಪನೆ ಇರತಕ್ಕಂಥ, ಎಷ್ಟೋ ಭಾವನೆಯಿಂದ ಸಮ್ಮಿಲನಗಳಿದ್ದಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗಬೇಕು ಅಂತ ಅನ್ನುವಂಥ ದೊಡ್ಡ ತಪಸ್ಸಿನ ಶಕ್ತಿಯಾಗಿರುವಂಥದ್ದು ಇವತ್ತು ಮುಖ್ಯ ಪ್ರಾಣ. ರಾಮನ ತಾರಕ ಮಂತ್ರ ಎಲ್ಲಿ ನಡೀತದೋ ಅಲ್ಲಿ ನಿರಂತರವಾಗಿ ಆಂಜನೇಯ ಚಿರಂಜೀವಿ ಆಗಿರ್ತಾರೆ. ಅಂತ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ವಾಮಿ ಇಲ್ಲಿ ವಿರಾಜಿಸಿಕೊಂಡು ನಮ್ಮೆಲ್ಲರನ್ನ ಬುದ್ಧಿ ಮತ್ತು ಮತಿಯನ್ನು ಕೊಡತಕ್ಕಂಥ ಒಂದು ಪುಣ್ಯ ದೇಗುಲವಾಗಿದೆ. ಇವತ್ತು ಅದರ ಅವಶ್ಯಕತೆ ಈ ಜಗತ್ತಿಗೆ, ಈ ದೇಶಕ್ಕೆ ಇದೆ. ಆಂಜನೇಯ ಎಲ್ಲಿ ಮತಿ ಕೆಡ್ತದೆ ಅಲ್ಲಿ ಮತಿಯನ್ನ ನಿವಾರಣೆ ಮಾಡಿ. ಈ ಸಂದರ್ಭದಲ್ಲಿ ಸಾಧ್ವಿ ಶ್ರೀ ಮಾತಾನಂದಮಯಿ ಉದ್ಯಮಿಗಳಾದ ವಾಮಯ್ಯ ಶೆಟ್ಟಿ ಚೆಂಬೂರು, ರವೀಂದ್ರ ಶೆಟ್ಟಿ ಪೇಟೆಮನೆ, ಜಯಶೆಟ್ಟಿ ವಾಶಿ, ಹಿರಣ್ಯ ವೆಂಕಟೇಶ್ವರ ಭಟ್, ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ನಿಯಮಿತದ ಅಧ್ಯಕ್ಷ ಸುರೇಶ್ ರೈ, ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆಯ ನಿರ್ದೇಶಕ ಕಿರಣ್ ಉರ್ವ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಯಶವಂತ ವಿಟ್ಲ ಕಾರ್ಯಕ್ರಮ ನಿರೂಪಿಸಿ ಮಾತೇಶ್ ಭಂಡಾರಿ ವಂದಿಸಿದರು. ನಿಶಾ ಕಿರಣ್ ಬಾಳೆಪುಣಿ, ಸುದ್ದಿ ನ್ಯೂಸ್ ವಿಟ್ಲ. ಸುಮಾರು 70 ವರ್ಷಗಳಿಂದ ನಿಮಗೆಲ್ಲ ಸಂಭ್ರಮದಲ್ಲಿ ನಾವು ಜೊತೆಯಾಗಿದ್ದೇವೆ. ಕಾಲ ಬದಲಾಗಬಹುದು, ಆದ್ರೆ ನೀವು ನಮ್ಮ ಮೇಲಿಟ್ಟಿರೋ ನಂಬಿಕೆ ಅಲ್ಲ, ಪರಂಪರೆಯಿಂದ ಪರಂಪರೆವರೆಗೂ
ಎಲ್ಲ ಸಮಾರಂಭಗಳಿಗೆ ನೂತನ್ ಕ್ಲಾತ್ ಸೆಂಟರ್ ಮಡಂತ್ಯಾರ್.